ನಿಸರ್ಗಧಾಮದಲ್ಲಿ ಸರ್ಕಾರಿ ಪ್ರಾಯೋಜಿತ ಕಂಬಳವನ್ನು ಪುನರಾರಂಭಿಸಲು ದಕ್ಷಿಣ ಕನ್ನಡ ಜಿಲ್ಲಾಡಳಿತವು ನಿರ್ಧರಿಸಿದ್ದು, ಕಂಬಳ ಕರೆಯ ಮುಹೂರ್ತ ಸಮಾರಂಭ ಇಂದು ನೆರವೇರಿತು. ಜಿಲ್ಲಾ ಕಂಬಳ ಸಮಿತಿಯ ಸಹಯೋಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ನಡೆಯುವ ಕಂಬಳದ ಕರೆಯ ಮುಹೂರ್ತವನ್ನು ಗಣ್ಯರ ಉಪಸ್ಥಿತಿಯಲ್ಲಿ ನೆರವೇರಿಸಲಾಯಿತು. ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಮಂಜುನಾಥ್ ಭಂಡಾರಿ ಮತ್ತು ಇತರರು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮೇಯರ್ ಸುಧೀರ್ ಶೆಟ್ಟಿ, ಮೂಡಬಿದ್ರೆಯ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವ, ಜಿಲ್ಲಾ ಕಂಬಳ ಸಮಿತಿಯ ಪ್ರಮುಖರಾದ ದೇವಿ ಪ್ರಸಾದ್ ಶೆಟ್ಟಿ ಬೆಳಪು, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಆನಂದ್, ಜನಪ್ರತಿನಿಧಿಗಳು, ಅಧಿಕಾರಿಗಳು, ಜಿಲ್ಲಾ ಕಂಬಳ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಮಾಹಿತಿ ನೀಡಿ, ಸೆಪ್ಟೆಂಬರ್ 9 ಅಥವಾ 11ರಂದು ಬೆಂಗಳೂರಿನಲ್ಲಿ ಸ್ಪೀಕರ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸಭೆ ಕರೆದು ಪಿಲಿಕುಳ ಕಂಬಳಕ್ಕೆ ಎಲ್ಲ ಇಲಾಖೆಗಳ ಸಹಕಾರ ಪಡೆಯುವ ಬಗ್ಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಿದ್ದಾರೆ. ತುಳುನಾಡಿನ ಪದ್ಧತಿಯ ಪ್ರಕಾರ ಇಂದು ಕರೆ ನಿರ್ಮಾಣಕ್ಕೆ ಮುಹೂರ್ತ ನೆರವೇರಿಸಲಾಗಿದೆ. ಕಂಬಳವನ್ನು ನವೆಂಬರ್ ಪ್ರಥಮ ಅಥವಾ ದ್ವಿತೀಯ ವಾರದಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ. ದಿನಾಂಕ ನಿಗದಿಯಾಗಿಲ್ಲ. ಜಿಲ್ಲಾ ಕಂಬಳ ಸಮಿತಿಯವರು ನವೆಂಬರ್ 8 ಅಥವಾ 18ರಂದು ಕಂಬಳ ನಡೆಸಬಹುದೆಂದು ತಿಳಿಸಿದ್ದಾರೆ. ಕಂಬಳದ ಜೊತೆಗೆ ತುಳು ಉತ್ಸವ ನಡೆಸುವ ಪ್ರಸ್ತಾವವೂ ಇದೆ ಎಂದು ಹೇಳಿದರು. ಕ್ಷೇತ್ರದ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಎಂಬ ಆರೋಪಗಳ ಬಗ್ಗೆ ಪತ್ರಕರ್ತರು ಕೇಳಿದಾಗ ಅವರು ಸಂಪರ್ಕಕ್ಕೆ ಸಿಕ್ಕಿಲ್ಲ, ಅವರಿಗೆ ಮೆಸೇಜ್ ಮಾಡಲಾಗಿದೆ, ಅವರ ಜೊತೆ ಮಾತನಾಡುತ್ತೇನೆ ಎಂದರು. ದೇವಿ ಪ್ರಸಾದ್ ಶೆಟ್ಟಿ ಬೆಳಪು ಮಾತನಾಡಿ, ಪಿಲಿಕುಳ ಕಂಬಳ ಈ ವರ್ಷ ಪುನರಾರಂಭ ಆಗುತ್ತಿರುವುದು ಸಂತೋಷದ ಸಂಗತಿ. ಕಂಬಳವು ಉಭಯ ಜಿಲ್ಲೆಗಳ ಜೀವನಾಡಿ. ಕಂಬಳ ಭವನ ನಿರ್ಮಿಸಿ ಅಲ್ಲಿ ಕಂಬಳದ ಬಗ್ಗೆ ತರಬೇತಿ ಹಾಗೂ ಮಾಹಿತಿ ನೀಡುವಂತಾಗಬೇಕು ಎಂದು ಕಂಬಳ ಸಮಿತಿಯ ಆಶಯ. ನವೆಂಬರ್ 18ರಂದು ಕಂಬಳ ನಡೆಸಲು ಉದ್ದೇಶಿಸಲಾಗಿದೆ. ಎಲ್ಲರನ್ನೂ ಸೇರಿಸಿ ಕಂಬಳ ನಡೆಸಲಾಗುವುದು. ಅನೇಕ ದಾನಿಗಳು ಇದಕ್ಕೆ ಕೈಜೋಡಿಸಿದ್ದಾರೆ. ಕಂಬಳದ ಜೊತೆಗೆ 5 ದಿನಗಳ ತುಳು ಉತ್ಸವವನ್ನು ಆಯೋಜಿಸುವ ಪ್ರಸ್ತಾಪವೂ ಕೂಡ ಇದೆ. ಶಿವಮೊಗ್ಗದಲ್ಲಿ ಕಂಬಳ ನಡೆಸಲು ಉದ್ದೇಶಿಸಲಾಗಿದೆ. ಎಲ್ಲಾ ಕಂಬಳಗಳಿಗೂ ಅನುದಾನ ಒದಗಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಎಂದರು. ಡಾಕ್ಟರ್ ಮಂಜುನಾಥ್ ಭಂಡಾರಿ ಮಾತನಾಡಿ, ಜಿಲ್ಲೆಯಲ್ಲಿ ಎಲ್ಲಾ ವರ್ಗಗಳ ಜನರನ್ನ ಸೇರಿಸಿ ಸಾಮಾಜಿಕ ಕಾರ್ಯಕ್ರಮ ನಡೆಸಬೇಕೆಂಬುದು ನನ್ನ ಕನಸು. ಹಾಗಾಗಿ ಪಿಲಿಕುಳ ಕಂಬಳ ನಡೆಸಲು ಉದ್ದೇಶಿಸಲಾಗಿದೆ. ಸೆಪ್ಟೆಂಬರ್ 11ರಂದು ಈ ಬಗ್ಗೆ ರಾಜ್ಯ ಮಟ್ಟದಲ್ಲಿ ಸಭೆ ನಡೆಯಲಿದೆ ಎಂದು ತಿಳಿಸಿದರು. ಕಿಶೋರ್ ಆಳ್ವ ಮಾತನಾಡಿ, ಅದಾನಿ ಸಂಸ್ಥೆಯ ವತಿಯಿಂದ ಕಂಬಳಕ್ಕೆ ಬೆಂಬಲ ನೀಡಲಾಗುವುದು ಎಂದರು. ಇಲ್ಲಿ ಹಲವು ವರ್ಷಗಳ ಹಿಂದೆ ಸತತವಾಗಿ ಕಂಬಳ ಏನು ನಡೀತಾ ಇತ್ತು ಅದನ್ನು ಪುನರಾರಂಭ ಮಾಡೋದು ಮತ್ತು ಅದನ್ನು ತುಳು ಉತ್ಸವ ರೀತಿಯಲ್ಲಿ ಮಾಡುವಂಥ ಒಂದು ಚಿಂತನೆ ಇದ್ದು, ಅದರ ಸಂಬಂಧ 9ನೇ ತಾರೀಕು ಅಥವಾ 11ನೇ ತಾರೀಕು ಬೆಂಗಳೂರಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಮತ್ತು ಸ್ಪೀಕರು ಮತ್ತು ಎಲ್ಲರ ಒಂದು ಸಭೆ ನಡೆಯಲಿದೆ. ಇದರಲ್ಲಿ ಎಲ್ಲ ಇಲಾಖೆಯವ್ರನ್ನ ಕೂಡ ಕರೆದು ಸಹಕಾರ ಪಡೆಯುವಂಥ ಇದರ ಮುಂಚೆ ಇಲ್ಲಿ ಆಲ್ರೆಡಿ ಇದ್ದಿದ್ದ ಸ್ಟ್ರಕ್ಚರನ್ನು ಹೇಗಿದೆ ಅದರದ್ದು ಮತ್ತು ಅದನ್ನು ಪುನಃ ಇದು ಒಳ್ಳೆಯ ಸ್ಥಿತಿಗೆ ತರಲಿಕ್ಕೆ, ಶಾಶ್ವತ ಒಂದು ಇದು ಮಾಡಲಿಕ್ಕೆ ಏನು ಬೇಕಾಗ್ತದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಅದನ್ನು ಫಸ್ಟು ಕ್ಲೀನ್ ಮಾಡುವಂಥ ವಿಧಾನವನ್ನು ಇವತ್ತು ಸ್ಟಾರ್ಟ್ ಮಾಡಿದ್ವಿ. ಅದನ್ನು ಎಲ್ಲಿ ತುಳುನಾಡಿನ ಒಂದು ಪದ್ಧತಿ ಪ್ರಕಾರ ಅದನ್ನು ಒಂದು ಪೂಜೆಯನ್ನು ಮಾಡಿ ಅದನ್ನು ಪ್ರಾರಂಭ ಮಾಡಿದ್ವಿ. ಈಗ ಇದನ್ನು ಫೈನಲ್ ಆಗಿಲ್ಲ, ಅಂದರೆ ಅದು ಚಿಂತನೆ ಇರುವಂಥದ್ದು. ಅಂದರೆ ಒಂದು ಕಂಬಳ ಸಮಿತಿಯಿಂದ ಒಂದು ಟೆಂಟೇಟಿವ್ ಡೇಟನ್ನು ಕೊಟ್ಟಿದ್ದಾರೆ. ನವಂಬರ್ ತಿಂಗಳಲ್ಲಿ 1st ಅಥವಾ 2nd ವೀಕೆಂಡಲ್ಲಿ 8th ಅಥವಾ 15th ಅಂತ. ಅದರ ಜೊತೆ ನಾವು ಒಂದು ತುಳು ಉತ್ಸವ ಅಂತ ಅದನ್ನು ಸ್ವಲ್ಪ ವಿಸ್ತಾರವಾಗಿ ಮಾಡುವ ಅಂತ ಚಿಂತನೆ ಮಾಡ್ತಾಯಿದ್ದೀವಿ. ಆ 9ನೇ ತಾರೀಕು ಅಥವಾ 11ನೇ ತಾರೀಕು ಮೀಟಿಂಗಲ್ಲಿ ಡೆಸಿಷನ್ ಆದ ಕೂಡಲೇ ವಿ ವಿಲ್ ಕಮ್ಯುನಿಕೇಟ್. ಪಿಲಿಕುಳ ಕಂಬಳ ಈ ವರ್ಷ ಆರಂಭಗೊಳ್ಳುವುದು ನಮಗೆ ಭಾಳ ಸಂತೋಷ ತಂದಿದೆ. ನಾವು ಈ ಬಗ್ಗೆ ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂಥ ಮಂಜುನಾಥ್ ಭಂಡಾರಿ ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಪಿಲಿಕುಳದಲ್ಲಿ ಕಂಬಳವನ್ನು ಕಾರ್ಯಾರಂಭ ಮಾಡಬೇಕು, ಅದು ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡುವಂಥ ಕಾರ್ಯಕ್ರಮ ಆಗಬೇಕು. ಅದರೊಂದಿಗೆ ಕಂಬಳ ಈ ಉಭಯ ಜಿಲ್ಲೆಯ ಜನರ ಒಂದು ಜೀವನಾಡಿ. ಇದರಲ್ಲಿ ಹೆಚ್ಚು ಹೆಚ್ಚು ಯುವಕರು, ಮಹಿಳೆಯರು, ರೈತಾಪಿ ವರ್ಗದ ಜನರು ಭಾಗವಹಿಸ್ತಾ ಇದ್ದಾರೆ. ಇದೊಂದು ಉತ್ಸವದ ರೀತಿಯಲ್ಲಿ ಪಿಲಿಕುಳದಲ್ಲಿ ನಡಿಬೇಕು, ಅದು ಶಾಶ್ವತವಾಗಿ ನಡಿಬೇಕು. ಅಲ್ಲಿ ಒಂದು ಕಂಬಳ ಭವನವನ್ನು ನಿರ್ಮಾಣ ಮಾಡಬೇಕು. ಆ ಕಂಬಳ ಭವನದ ಮೂಲಕ
ವರ್ಷದ 365 ದಿನ ಕೂಡ ಇಲ್ಲಿ ನಿರಂತರವಾಗಿ ತರಬೇತು ಓಟಗಾರರಿಗೆ ಆಗಬೇಕು. ಬೇರೆ ಬೇರೆ ಕಂಬಳದ ಚಾಕರಿ ಮಾಡುವವರ ತರಬೇತು ಕೇಂದ್ರ ಇಲ್ಲಿ ಇರಬೇಕು. ಯಾರು ವರ್ಷದ 365 ದಿನ ಬಂದರೂ ಕೂಡ ಅದನ್ನು ನೋಡುವ ರೀತಿಯಲ್ಲಿ ಕಂಬಳ ನಡೀತಾ ಇರಬೇಕು ಎಂಬುದು ಇದಕ್ಕೆ ಚಾಲನೆ ನೀಡಬೇಕು ಅಂತ ನಾವು ಮನವಿ ಮಾಡಿದ್ದೇವೆ. ಈಗಾಗಲೇ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿರುವಂಥ ಈ ಒಂದು ಪಿಲಿಕುಳ ಕಂಬಳ ಎಲ್ಲರನ್ನು ಸೇರಿಸಿ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಎಲ್ಲರ ಸಹಭಾಗಿತ್ವದಲ್ಲಿ ಈ ಕಂಬಳ ನಡೀತಾ ಇದೆ. ಅನೇಕ ದಾನಿಗಳು ಕೂಡ ಈ ಕಂಬಳಕ್ಕೆ ನಡೆಸಬೇಕು, ನಾವು ನಿಮ್ಮೊಂದಿಗಿದ್ದೇವೆ ಅಂತ ಕೈ ಜೋಡಿಸಿದ್ದಾರೆ. ಆದ್ದರಿಂದ ಈ ಕಂಬಳದೊಂದಿಗೆ ಅನೇಕ ಇತರ ಕಾರ್ಯಕ್ರಮಗಳನ್ನು ನಡೆಸುವ ತುಳು ಉತ್ಸವ ನಡೆಸಬೇಕು ಅಂತ ಏನು ಜಿಲ್ಲಾಧಿಕಾರಿಯವರ ಸಂಕಲ್ಪ ಇದೆಯಾ ಆ ರೀತಿ ಇದು ಪ್ರವಾಸೋದ್ಯಮಕ್ಕೆ ಉತ್ತೇಜನ ರೀತಿಯಲ್ಲಿ 5 ದಿನದ ಕಾರ್ಯಕ್ರಮ ನಡೀತದೆ. ಈ ಬಾರಿ ಶಿವಮೊಗ್ಗದವರು ಕೂಡ ಶಿವಮೊಗ್ಗದಲ್ಲಿ ಕಂಬಳ ನಡೆಸಬೇಕು ಅಂತ ನಮ್ಮ ಹತ್ರ ಮನವಿ ಮಾಡಿಕೊಂಡಿದ್ದಾರೆ. ಅದಕ್ಕೆ ಮನವಿಗೆ ಪೂರಕವಾಗಿ ನಾವು ಅವರಿಗೆ ದಿನಾಂಕವನ್ನು ನೀಡಿದ್ದೇವೆ. ನಾವು ಮುಂಚಿನಿಂದ ಅದಾನಿ ಸಂಸ್ಥೆಯಿಂದ ಆಲ್ಮೋಸ್ಟ್ ಕಂಬಳಕ್ಕೆ ನಾವು ಪ್ರೋತ್ಸಾಹ ಮುಂಚಿನಿಂದ ಕೊಡ್ತಾಯಿದ್ದೀವಿ. ಅದು ದಕ್ಷಿಣ ಕನ್ನಡದಲ್ಲಿ ಮೂಡೂರು ಪಡೂರು ಅಂತ ಕೇಳಿರ್ಬೋದು ನೀವು. ಅದು ತುಂಬ ಹಿನ್ನೆಲೆ ಅದು ಕಂಬಳ. ಸೊ ಅದಕ್ಕೇ ನಾವು ಸ್ಟಾರ್ಟಿಂಗಿಂದ UPCL ಅದು ಕೊಜೆಂಟ್ರಿಕ್ಸ್ ಆವಾಗ ಇದು ಇತ್ತು, ಯಾವತ್ತು ನಾಗಾರ್ಜುನ ಪ್ಲಾಂಟ್ ಇತ್ತು, ಆವಾಗಲೇ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇತ್ತೀಚೆಗೆ ನಾವು ಕಂಬಳ ಸಮಿತಿ ಒಟ್ಟಿಗೆ ಸೇರಿಕೊಂಡು ಫೋಟೋ ಫಿನಿಷಿಗೆ ನಾವು ಅದಕ್ಕೆ ಸಹಾಯ ಮಾಡಿದ್ದೀವಿ, ಸ್ಪಾನ್ಸರ್ ಮಾಡಿದ್ದೀವಿ. ಹಾಗೆಯೇ ಎಲ್ಲ ಕಂಬಳಕ್ಕೆ ನಾವು ಪ್ರೋತ್ಸಾಹ ಕೊಡ್ತಾಯಿದ್ದೀವಿ. ಸೊ ಇದನ್ನು ನಮ್ಮ ತಕ್ಕೆಗೆ ಈ ಸಲ ಬರೋದಾದರೆ ನಮಗೆ ತುಂಬ ಖುಷಿ ಮತ್ತು ಹೆಮ್ಮೆ ಆಗ್ತದೆ. ಯಾಕಂದರೆ ಪಿಲಿಕುಳ ಈ ಗೌರ್ಮೆಂಟ್ ಮಾಡ್ತಾಯಿದ್ದಾರೆ. ಸೊ DC ಮತ್ತು ಮಂಜುನಾಥ್ ಭಂಡಾರಿ ಅವರು, ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟರು, ಡಾಕ್ಟರ್ ಮೋಹನ್ ಆಲ್ವಾ ಎಲ್ಲ ಕೂಡಿ ಇದನ್ನು ಮಾಡುವಾಗ ನಾವು ಅದಕ್ಕೆ ಫುಲ್ ಬೆಂಬಲ ಕೊಡ್ತೀವಿ ಅಂತ